ಸ್ನೇಹಿತರೆ, ಈಗ ನಮ್ಮ ವಾಸದ ಮನೆಯಲ್ಲಿ ಫೋರ್ಟಿಕೋ ಕೆಳಗಡೆ ಇದೀವಿ ನಾವು. ಹಾಸನದಲ್ಲಿ ಗೌರಿ ಕೊಪ್ಪಲು ಮಕ್ಕಳುಗಳು ಕಬ್ಬು ಕೇಳ್ಕೊಂಡು ಬಂದ್ವು. ಅಂದ್ರೆ ನಾನು ಆಗಾಗ ತೋಟದಿಂದ ಬರ್ತಾ ಕಬ್ಬು ತರ್ತಾ ಇರ್ತೀನಿ. ಅವು ಮಕ್ಕಳುಗಳು ರೂಢಿ ಆಗಿರ್ತಾವಲ್ಲ, ಅಂಕಲ್ ಕಬ್ಬು ಕೊಡಿ ಅಂತ ಬಂದ್ವು. ಅವಾಗ ಏನ್ ಮಾಡಿದೀನಿ ಅಂದ್ರೆ, ನೋಡಿ ಈ ತರ ಮಕ್ಕಳಿಗೆ ಒಂದು ಎಜುಕೇಟಿವ್ ತರ ಇರಬೇಕು, ಮನೇಲಿ ಬಂದಂತವ್ರಿಗೆ ಒಂದು ಜ್ಞಾನ ಪ್ರಸಾರ ಆಗಬೇಕು ಅಂತ ಹೇಳೋ ಒಂದು ಉದ್ದೇಶದಿಂದ ಈ ತರ ಎಲ್ಲ ಕಲೆಕ್ಷನ್ಸ್ ಎಲ್ಲ ರೆಡಿ ಮಾಡಿರ್ತಕ್ಕಂಥದ್ದು. ಮಕ್ಕಳಿಗೆ ಹವ್ಯಾಸಗಳಿಂದ ಹಿಡಿದು ಕೃಷಿ ಪರಿಸರದ ಬಗ್ಗೆ ನಾಲೆಡ್ಜ್ ಇಂದ ಹಿಡಿದು ನೋಡಿ ಈ ತರ ಒಂದು ಇದ್ರ ಮೇಲೆ ನಾನು ಈ ಒಂದು ಬ್ಯಾನರ್ ಏನಿದೆ, ಈ ಬ್ಯಾನರ್ನ ಒಂದು ಅಡಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಇವನ್ನೆಲ್ಲ ಸಂಗ್ರಹ ಮತ್ತೆ ಬೇರೆ ಬೇರೆ ರೀತಿ ಚಾರ್ಟ್ ಮುಖಾಂತರ ಮಾಡಿ ಮಕ್ಕಳಿಗೆ ನಾಲೆಡ್ಜ್ ಶೇರ್ ಮಾಡ್ತಕ್ಕಂಥದ್ದು ಈ ತರ ಮಾಡಿದೆ. ಆ ಕಬ್ಬುಗಳಿಗೆ ಕೇಳ್ಕೊಂಡು ಬಂದಾಗ ಮಕ್ಕಳಿಗೆ ಆಸಕ್ತಿಯಿಂದ ಒಂದು ನೋಟ್ಸ್ ಮಾಡ್ಕೊಳ್ರಪ್ಪ ಅಂದಾಗ ಅವ್ರು ಆಯ್ತು ಮಾಡ್ಕೊತೀವಿ ಅಂತ ಕೂತ್ಕೊಂಡು. ಅಂದ್ರೆ ನಾವು ಸುಮ್ಮನೆ ಏನೋ ಇದು ಮಾಡೋದಕ್ಕಿಂತ ಒಂದು ಕ್ಷಣಗಳು ಅರ್ಥಪೂರ್ಣವಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಮಕ್ಕಳಿಗೆ ನೋಡಿ ಬರ್ತಾ ಇದ್ದಾರೆ. ಇದನ್ನೇ ಅವ್ರು ರೆಡಿ ಮಾಡ್ಕೊಂಡು ನೋಡಿ ನ್ಯೂಸ್ ಪೇಪರ್. ಅವ್ರ ಹುಡುಗನಿಗೆ ಒಂದು ಏನಾಯ್ತು ಅಂದ್ರೆ, 2ನೇ ಕ್ಲಾಸ್ ಅಂತ ಮಗು ಕನ್ನಡದಲ್ಲಿ ಹೇಳಕ್ ಹೋದಾಗ ಅಂಕಲ್ ನನಗೆ ಇಂಗ್ಲೀಷಲ್ಲಿ ಹೇಳಿ ಅಂತ ಹುಡುಗ. ಎಷ್ಟು ಆಶ್ಚರ್ಯ ಆಗುತ್ತೆ ನನಗೆ. ಅವಾಗ ನನ್ಗೆ ಏನಾದ್ರು ಇದ್ರೆ ಇಂಗ್ಲೀಷಲ್ಲಿ ಹೇಳಿ, ಕನ್ನಡದಲ್ಲಿ ಬೇಡ ಅಂತ. ಅವಾಗ ನಾನು ಅವ್ನಿಗೆ ಕಿದ್ದಿದೆ, ಇಲ್ಲ ಕಣಪ್ಪ ನೀನು ಕರ್ನಾಟಕದಲ್ಲಿದೆಯಾ, ಇಂಗ್ಲೀಷ್ ಕಲಿ ಬೇಡ ಅಂತ ಹೇಳಲ್ಲ, ಕನ್ನಡನು ಫಸ್ಟ್ ಕನ್ನಡಕ್ಕೆ ಒತ್ತು ಕೊಟ್ಕೊಂಡು ಆಮೇಲೆ ಜೊತೆಗೆ ಇಂಗ್ಲೀಷು ನಮ್ದು ಏನು ನ್ಯಾಷನಲ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಇದೆ ಅದು ಬೇಕು, ನಮ್ಮ ಪ್ರಾದೇಶಿಕ ಭಾಷೆಗೆ ಮೊದಲು ಒತ್ತು ಕೊಡು ಅಂದಾಗ ಅವರು ಅಂಕಲ್ ಸರಿ ಇದೆ ಅಂತ ಒಪ್ಕೊಂಡು. ಅವ್ನು ನವೋದಯ ಶಾಲೆ ಸ್ಟೂಡೆಂಟ್ ಅಂತೆ. ಅವನಿಗೆ ನೋಡಿ ನ್ಯೂಸ್ ಪೇಪರ್ ಇರ್ಬೋದು, ಒಂದು ಫುಲ್ ಫಾರಮ್ ಅಂತ ಏನು ಬರುತ್ತೆ ಅವನ್ನೆಲ್ಲ ಇಲ್ಲಿದ್ದಾವೆ. ಅವನಿಗೆ ಬರೆಸ್ತಾ ಕೂತ್ಕೊಂಡೆ. ಸ್ಟೂಡೆಂಟ್ ಫ್ಯಾಮಿಲಿ ಈ ತರದ್ದು ಮಕ್ಕಳಿಗೆ ನಾವು ಸುಮ್ಮನೆ ಅವು ಆಸಕ್ತಿಯಿಂದ ಏನೋ ಕೇಳ್ಕೊಂಡ್ ಬಂದಾಗ ಅದಕ್ಕೆ ನಮ್ಮ ಬಸವಣ್ಣನವರು ಆಕಳದಲ್ಲಿ ಹೇಳಿರ್ತಕ್ಕಂಥದ್ದು ಅನ್ನದಾಸೋಹ ಮತ್ತೆ ಜ್ಞಾನದಾಸೋಹ ಅಂತ ಹೇಳಿ ಎರಡನ್ನೂ ಕೂಡ ನಾವು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ನಿಟ್ಟಿನಲ್ಲಿ ಈ ಕೆಲಸಗಳು ಆಗ್ತಾ ಇದೆ. ಈಗ ನಮ್ಮನೇಲಿ ಬೇರೆ ಬೇರೆ ಆಸಕ್ತರು ಮೇಲೆ ಬ್ಯೂಟಿ ಪಾರ್ಲರ್ ಇರುತ್ತೆ ಅಂತ ಅವರು ಕೂಡ ಬರ್ತಿರ್ತಾರೆ ಕಸ್ಟಮರ್ಸ್. ಅವ್ರು ಬಂದಾಗ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾಗ ಸುಮ್ಮನೆ ಕುತ್ಕೋಬೇಡಿ, ಈ ತರ ಪಾಯಿಂಟ್ಗಳನ್ನ ನೀವು ನೋಡ್ತಾ ಹೋಗಿ ಮಕ್ಕಳುಗಳ ಜೊತೆ ಕರ್ಕೊಬನ್ನಿ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಹೀಗೆ ನನ್ನ ಒಂದು ಹವ್ಯಾಸ ನಡೀತಾ ಇದೆ. ಇದಕ್ಕೆ ಆಸಕ್ತರು ಬೇಕಾದ್ರೆ ಸಂಪರ್ಕ ಮಾಡಿ ಶಾಲಾ ಕಾಲೇಜುಗಳಿಗೆ ಉಚಿತವಾಗಿ ನಾನು ರಿಸೋರ್ಸ್ ಪರ್ಸನ್ ಆಗಿ ಹೋಗ್ಬಲ್ಲೆ.